ಕೆಲವೊಂದು ವಿಷಯಗಳಲ್ಲಿ ವಿಜ್ಞಾನ ಹಾಗೂ ಆಧ್ಯಾತ್ಮ ನಡುವೆ ನೂರಾರು ವರ್ಷಗಳಿಂದ ಮತಭೇದ ಇದ್ದೇ ಇದೆ. ಅದರಲ್ಲಿ ಒಂದು ಪ್ರಮುಖ ವಿಷಯ ಆತ್ಮ. ಒಂದು ಕಡೆ ವಿಜ್ಞಾನ ಈ ಆತ್ಮದ ವಿಷಯದ ಬಗ್ಗೆ ಇಲ್ಲಿಯವರೆಗೂ ಕೂಡ ನಿಷ್ಕರ್ಷವನ್ನು ಕಂಡುಹಿಡಿಯಲು ಸಾಧ್ಯವೇ ಆಗಿಲ್ಲ. ನೂರಾರು ವರ್ಷಗಳಿಂದ ಇದರ ಮೇಲೆ ಶೋಧ ನಡೆಯುತ್ತಾನೆ ಇದೆ, ಮುಂದೆ ನಡೆಯುತ್ತೆ ಕೂಡ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಲಾಗಿದೆ. ಇದರಲ್ಲಿ ಆತ್ಮ ಅಂದರೇನು, ಅದು ಎಲ್ಲಿರುತ್ತದೆ, ಅದು ಹೇಗೆ ಹುಟ್ಟುತ್ತದೆ, ಅದು ಹೇಗೆ ಮನುಷ್ಯನ ದೇಹವನ್ನ ಸೇರುತ್ತದೆ, ಆಮೇಲೆ ಸತ್ತ ನಂತರ ಇದು ಹೇಗೆ ಮನುಷ್ಯನ ದೇಹವನ್ನ ತೊರೆಯುತ್ತದೆ. ಇಂತಹ ನೂರಾರು ಪ್ರಶ್ನೆಗಳು ನಮ್ಮಲ್ಲಿ ಇವತ್ತಿಗೂ ನಮ್ಮನ್ನ ಕಾಡುತ್ತಿವೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಎಲ್ಲ ಪ್ರಶ್ನೆಗಳಿಗೆ ಆ ಉತ್ತರ ಸಿಗಲಿದೆ. ಒಬ್ಬ ಮಹಿಳೆ ಗರ್ಭಧಾರಣೆ ಮಾಡಿದ ನಂತರ ಅದರ ಸುತ್ತ ಕೆಲವು ಅತೀಂದ್ರಿಯ ಶಕ್ತಿಗಳು ಸುತ್ತಲೂ ಪ್ರಾರಂಭಿಸುತ್ತವೆ. ಗರ್ಭಧಾರಣೆ ಮಾಡಿದ ನಂತರ ಆ ಗರ್ಭ ಅಯಸ್ಕಾಂತದಂತೆ ಪರಲೋಕದಲ್ಲಿರುವ ಆತ್ಮಗಳನ್ನ ತನ್ನತ್ತ ಸೆಳೆಯಲು ಪ್ರಾರಂಭಿಸುತ್ತದೆ. ಹೀಗೆ ಗರ್ಭದಲ್ಲಿರುವ ಜೀವ ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮಾನುಸಾರವಾಗಿ ಅದರಲ್ಲಿರುವ ಒಂದು ಆತ್ಮ ಈ ಗರ್ಭದ ಸುತ್ತಲೂ ಪ್ರಾರಂಭಿಸುತ್ತದೆ. ಹೀಗಿರುವಾಗ ಒಂದು ಸರಿಯಾದ ಸಮಯವನ್ನು ನೋಡಿ ಅದು ಈ ಮಹಿಳೆಯ ಗರ್ಭವನ್ನ ಹಾಗೂ ಅಲ್ಲಿರುವ ಜೀವವನ್ನ ಸ್ಪರ್ಶಿಸುತ್ತದೆ. ಹೀಗೆ ಸ್ಪರ್ಶಿಸಿದಾಗ ಆ ಗರ್ಭದಲ್ಲಿರುವ ಜೀವದಲ್ಲಿ ಒಂದೊಂದೇ ಅಂಗಾಂಗಗಳು ಹುಟ್ಟಲು ಪ್ರಾರಂಭಿಸುತ್ತವೆ. ಹೀಗೆ ಮೊಟ್ಟ ಮೊದಲ ಬಾರಿಗೆ ಆ ಜೀವಕ್ಕೆ ಜೀವ ತಂದು ಕೊಡುವುದೇ ಹೃದಯ ಎಂಬ ಅಂಗಾಂಗ. ಹೀಗೆ ಕಾಲಕ್ರಮೇಣ ಮಾನವನ ಶರೀರದಲ್ಲಿ ಒಂದೊಂದು ಅಂಗಾಂಗಗಳು ವಿಕಸನಗೊಳ್ಳುತ್ತವೆ. ಹೀಗೆ ಕೆಲವು ಸಮಯದ ನಂತರ ಯಾವಾಗ ಈ ಜೀವಕ್ಕೆ ತಲೆ ಸೃಷ್ಟಿಯಾಗುತ್ತದೆಯೋ ಆ ಜೀವಕ್ಕೆ ಒಂದು ಸಂಪೂರ್ಣ ಶರೀರದ ಆಕಾರ ಕೊಡುತ್ತದೆ. ಹೀಗೆ ಶರೀರದ ಮೇಲೆ ಇರುವ ತಲೆಯಲ್ಲಿ ಬ್ರಹ್ಮರಂಧ್ರದ ನಿರ್ಮಾಣವಾಗುತ್ತದೆ. ಬ್ರಹ್ಮರಂಧ್ರ ಅನ್ನುವುದು ಒಂದು ಸಂಸ್ಕೃತ ಪದವಾಗಿದೆ. ಇದು ವಾಸ್ತವವಾಗಿ ನಮ್ಮ ಮೆದುಳಿನ ಮೇಲೆಯೇ ಇರುತ್ತದೆ. ಇಲ್ಲಿ ನಾವು ನಮ್ಮ ಕುಂಡಲಿ ಯೋಗದಿಂದ ಮಾಡಿದಂತಹ ಧ್ಯಾನ ಅಲ್ಲಿ ಬ್ರಹ್ಮರಂಧ್ರವನ್ನ ಸ್ಪರ್ಶಿಸುತ್ತದೆ. ನೆನಪಿರಲಿ ಸ್ನೇಹಿತರೆ, ಇದೇ ಬ್ರಹ್ಮರಂಧ್ರದಿಂದ ಆ ಆತ್ಮ ಹುಟ್ಟುವ ಆ ಮಗುವನ್ನ ಸೇರುತ್ತದೆ. ನೆನಪಿರಲಿ ಸ್ನೇಹಿತರೆ, ಇದೇ ಬ್ರಹ್ಮದಿಂದ ಆ ಆತ್ಮವು ಹುಟ್ಟುವ ಮಗುವಿನಲ್ಲಿ ಸೇರುತ್ತದೆ. ಈ ಒಂದು ಪ್ರಕ್ರಿಯೆ ನಡೆಯಲು ಗರ್ಭದಲ್ಲಿ 3 ತಿಂಗಳ ಅವಧಿಯೇ ಬೇಕಾಗುತ್ತದೆ. ಇದೇ ಕಾರಣ ಆ 90 ದಿನಗಳು ಅಂದರೆ 3 ತಿಂಗಳು ಒಬ್ಬ ಮಹಿಳೆಗೆ ಅತ್ಯಂತ ಸಂವೇದನಾಶೀಲ ಕಾಲವಾಗಿರುತ್ತದೆ. ಇದೇ ಕಾರಣ ಗರ್ಭ ಧರಿಸಿದ ಆ ಮಹಿಳೆ ಆ ಸಮಯದಲ್ಲಿ ಅತ್ಯಂತ ಜಾಗರೂಕತೆಯಿಂದ ತನ್ನ ಸಮಯವನ್ನ ಕಳೆಯಬೇಕಾಗುತ್ತದೆ. ಫ್ಯಾಕ್ಟ್ ನಂಬರ್ 2. ನಮ್ಮೆಲ್ಲರ ಪ್ರಕಾರ ಮರಣದ ನಂತರ ನಾವು ಇನ್ನೊಂದು ಜನ್ಮವನ್ನು ಪಡೆಯುತ್ತೇವೆ ಎಂಬ ನಂಬಿಕೆ ನಮ್ಮಲ್ಲಿದೆ. ನಿಜವಾಗಿಯೂ ನಾವು ಮರಣದ ನಂತರ ಏನಾಗುತ್ತೇವೆ, ಆತ್ಮಕ್ಕೂ ಯಮಲೋಕಕ್ಕೂ ಏನು ಸಂಬಂಧ, ಇಂತಹ ಹಲವಾರು ಅಚ್ಚರಿಯ ವಿಷಯಗಳನ್ನು ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಪುರಾಣಗಳ ಪ್ರಕಾರ ಸತ್ತ ವ್ಯಕ್ತಿಯ ಆತ್ಮವು 12 ದಿವಸದವರೆಗೆ ತನ್ನ ಕುಟುಂಬದಲ್ಲೇ ಉಳಿಯುತ್ತದೆ, ಅಂದರೆ ತನ್ನ ಮನೆಯಲ್ಲೇ ಇರುತ್ತದೆ. ನಂತರ ಕುಟುಂಬದವರು ನೀಡಿದ ಪಿಂಡದಾನವನ್ನು ನೀರನ್ನು ಕುಡಿದು ತನ್ನ ಅಸ್ವಾಭಾವಿಕ ದೇಹವನ್ನು ತ್ಯಜಿಸುತ್ತದೆ ಎಂದು ನಂಬಲಾಗಿದೆ. ಜೀವಂತವಾಗಿದ್ದಾಗ ಮಾಡಿದ ಎಲ್ಲ ಕರ್ಮಗಳನ್ನು ಪಾವತಿಸಬೇಕಾಗುತ್ತದೆ. ಈ ಅನಾಚಾರದ ದೇಹವನ್ನು ಯಮದೂತರು 12ನೇ ದಿನದಂದು ಕಟ್ಟಿ ಯಮನ ಮಾರ್ಗಕ್ಕೆ ಕರೆದೊಯ್ಯುತ್ತಾರೆ. ಯಮ ಮಾರ್ಗಕ್ಕೆ ಪ್ರಯಾಣ ಅತ್ಯಂತ ಕಷ್ಟವೆಂದು ಉಲ್ಲೇಖಿಸಲಾಗಿದೆ. ಯಮ ಮಾರ್ಗಕ್ಕೆ ಹೋಗುವ ದಾರಿಯಲ್ಲಿ ಆತ್ಮವು ದೇಹದಲ್ಲಿದ್ದಾಗ ಮಾಡಿದ ಕರ್ಮಗಳಿಗೆ ಪ್ರತಿಫಲವನ್ನು ಅನುಭವಿಸುತ್ತದೆ. 12 ದಿನಗಳಲ್ಲಿ ಆತ್ಮವು 16 ನಗರಗಳನ್ನು ಮತ್ತು ಅನೇಕ ನರಕಗಳನ್ನು ದಾಟಿ ಯಮಲೋಕವನ್ನು ತಲುಪುತ್ತದೆ. ಸಾವಿನ ನಂತರ ಪ್ರತಿಯೊಬ್ಬ ವ್ಯಕ್ತಿಯು 12 ದಿನಗಳ ಕಾಲ ಪ್ರೇತಾತ್ಮವಾಗಿ ಅಲೆದಾಡಬೇಕಾಗುತ್ತದೆ.
ಮರಣ ಹೊಂದಿದ ನಂತರ ವ್ಯಕ್ತಿಯ ಆತ್ಮಕ್ಕೆ ಅಭೌತಿಕ ದೇಹವನ್ನು ಪಡೆಯಲು 12 ದಿನಗಳು ಬೇಕಾಗುತ್ತವೆ. ಅಭೌತಿಕ ದೇಹವು ಸ್ವರ್ಗದ ಪ್ರಭಾವದಿಂದಾಗಿ ಮತ್ತು ಸದ್ಗುಣದಿಂದಾಗಿ ಪಾಪಕ್ಕೆ ಅನುಗುಣವಾಗಿ ನರಕಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ಆತ್ಮವು ಕರ್ಮದ ಫಲವನ್ನು ಅನುಭವಿಸಿದ ನಂತರ ಮತ್ತೆ ಹೊಸ ದೇಹವನ್ನು ಸೇರುತ್ತದೆ. ಸ್ವರ್ಗವನ್ನು ಸೇರಿದ ಆತ್ಮವು ಸದ್ಗುಣಶೀಲನಾಗಿ ಶ್ರೀಮಂತ ಮತ್ತು ಸಂತೋಷ ಕುಟುಂಬದಲ್ಲಿ ಜನಿಸುತ್ತಾರೆ. ಮರಣದ ನಂತರ ಜೀವನವನ್ನು ವಿವರಿಸುವ ಗರುಡ ಪುರಾಣವು ಧರ್ಮಿಷ್ಠವಾದ ಆತ್ಮ ಮಾತ್ರ ವಿಷ್ಣು ಲೋಕಕ್ಕೆ ವಿಷ್ಣು ದೂತರೊಂದಿಗೆ ಹೋಗುತ್ತದೆ ಹೊರತು ನರಕಕ್ಕೆ ಹೋಗಬೇಕೆಂದೇನಿಲ್ಲ. ಯಮಲೋಕದಲ್ಲಿ ಆತ್ಮವು ತಾನು ವಾಸಿಸುವ ಸ್ಥಳವನ್ನು ತೋರಿಸಲಾಗುತ್ತದೆ ಮತ್ತು ನಂತರ ಅಂತಿಮವಾಗಿ ಆತ್ಮ ಯಮರಾಜನನ್ನು ಭೇಟಿಯಾಗುತ್ತದೆ. ಆತನ ಅನುಮತಿಯೊಂದಿಗೆ ಸ್ವಲ್ಪ ಸಮಯದವರೆಗೆ ಆತ್ಮ ಮರಣವನ್ನು ಹೊಂದಿದ ಸ್ಥಳಕ್ಕೆ ಮರಳುತ್ತದೆ. ತದನಂತರ ದೇಹವನ್ನು ತಲುಪಿದ ನಂತರ ಆತ್ಮವು ಮತ್ತೆ ತನ್ನ ದೇಹವನ್ನು ಪ್ರವೇಶಿಸುವಂತೆ ಮನವಿ ಮಾಡುತ್ತದೆ. ಆದರೆ ಯಮದೂತರು ಅದಕ್ಕೆ ಅನುಮತಿ ನೀಡುವುದಿಲ್ಲ. ಈ ಹಿನ್ನೆಲೆ ಆತ್ಮ ಯಮಲೋಕಕ್ಕೆ ವಾಪಸ್ಸು ತೆರಳಬೇಕಾಗುತ್ತದೆ. ಫ್ಯಾಕ್ಟ್ ನಂಬರ್ 3. ಗರುಡ ಪುರಾಣದ ಪ್ರಕಾರ ಸೂರ್ಯಾಸ್ತದ ನಂತರ ಯಾವುದೇ ಮರಣ ಹೊಂದಿದ ವ್ಯಕ್ತಿಗಳ ಅಂತ್ಯ ಸಂಸ್ಕಾರವನ್ನು ಮಾಡಿದರೆ ಇಹಲೋಕವನ್ನು ತ್ಯಜಿಸಿದ ಆ ವ್ಯಕ್ತಿಯ ಆತ್ಮವು ಪರಲೋಕದಲ್ಲಿ ಶಾಂತಿ ಸಿಗದೆ ಬಳಲಬೇಕಾಗುತ್ತದೆ. ಮರಣ ಹೊಂದಿದ ವ್ಯಕ್ತಿಯ ಮುಂದಿನ ಜನ್ಮದಲ್ಲಿ ಆ ವ್ಯಕ್ತಿ ಅಂಗವಿಕಲನಾಗಿ ಹುಟ್ಟಬೇಕಾಗುತ್ತದೆ. ಆದ್ದರಿಂದ ಸೂರ್ಯಾಸ್ತದ ನಂತರ ಶವ ಸಂಸ್ಕಾರ ಮಾಡುವುದನ್ನು ಸೂಕ್ತವಲ್ಲ ಎಂದು ಪರಿಗಣಿಸಲಾಗಿದೆ. ಮರಣ ಹೊಂದಿದ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ಸೂರ್ಯಾಸ್ತದ ನಂತರ ಮಾಡುವುದರಿಂದ ಈ ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ಸೂರ್ಯಾಸ್ತದ ನಂತರ ಸ್ವರ್ಗದ ಬಾಗಿಲು ಮುಚ್ಚಲಾಗುತ್ತದೆ ಹಾಗೂ ನರಕದ ಬಾಗಿಲು ತೆರೆಯಲಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಆದ್ದರಿಂದ ಓರ್ವ ವ್ಯಕ್ತಿ ಸತ್ತರೆ ಆತನ ಅಂತ್ಯಕ್ರಿಯೆಯನ್ನು ಸೂರ್ಯಾಸ್ತದ ಮುನ್ನ ಮಾಡಬೇಕಾಗುತ್ತದೆ. ಒಂದು ವೇಳೆ ಸೂರ್ಯಾಸ್ತದ ನಂತರ ಮರಣ ಹೊಂದಿದ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡುವುದರಿಂದ ಆ ವ್ಯಕ್ತಿಯ ಆತ್ಮವು ಸ್ವರ್ಗವನ್ನು ಪ್ರವೇಶಿಸುವುದಿಲ್ಲ, ಬದಲು ಅದು ನರಕವನ್ನು ಸೇರುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಅಂತ್ಯಕ್ರಿಯೆಗೆ ಸಂಬಂಧಿಸಿದ ಇನ್ನೊಂದು ಸಂಪ್ರದಾಯವೂ ಕೂಡ ಇದೆ. ಇದರಲ್ಲಿ ಸತ್ತ ವ್ಯಕ್ತಿಯ ದೇಹವನ್ನು ಚಿತೆಯ ಮೇಲಿಟ್ಟು ನೀರು ತುಂಬಿದ ಮಣ್ಣಿನ ಮಡಿಕೆಗೆ ರಂಧ್ರವನ್ನು ಮಾಡಿ ಭುಜದ ಮೇಲಿಟ್ಟುಕೊಂಡು ಚಿತೆಯ ಸುತ್ತಲಾಗುತ್ತದೆ. ಈ ಸಂಪ್ರದಾಯವನ್ನು ಅನುಸರಿಸಲು ಕಾರಣ ಕೂಡ ಇದೆ. ನೀರು ತುಂಬಿ ರಂಧ್ರ ಮಾಡಿದ ಮಣ್ಣಿನ ಮಡಿಕೆಯೊಂದಿಗೆ ಚಿತೆಯ ಸುತ್ತಿ ಕೊನೆಗೆ ಅದನ್ನು ಒಡೆಯಲಾಗುತ್ತದೆ. ನಮ್ಮ ದೇಹವು ಮಣ್ಣಿನ ಮಡಿಕೆಯಂತೆ, ಜೀವನವೆಂಬುದು ಮಡಿಕೆಯಲ್ಲಿರುವಂತಹ ನೀರಿನಂತೆ. ಜೀವವು ಮಡಿಕೆಗೆ ಮಾಡಿದ ರಂಧ್ರದಿಂದ ನಿರಂತರವಾಗಿ ಹರಿದು ಹೋಗುತ್ತದೆ. ಹೀಗೆ ನೀರು ಖಾಲಿಯಾದ ಮೇಲೆ ನಮ್ಮ ಜೀವನವು ಮಡಿಕೆಯಂತಾಗುತ್ತದೆ ಎನ್ನುವುದನ್ನು ಇದು ಸೂಚಿಸುತ್ತದೆ. ಮಡಿಕೆ ಒಡೆಯುವುದರ ಹಿಂದಿನ ಅರ್ಥವೇನೆಂದರೆ ಆತ್ಮವು ದೇಹದ ಬಂಧನದಿಂದ ಮುಕ್ತಿ ಹೊಂದಿದೆ ಎನ್ನುವುದಕ್ಕೆ ಇದು ಹೇಳುತ್ತದೆ. ಗರುಡ ಪುರಾಣದ ಪ್ರಕಾರ ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ನೆರವೇರಿಸಲು ಅದರದ್ದೇ ಆದ ವಿಶೇಷ ವಿಧಿವಿಧಾನಗಳು ಕೂಡ ಇವೆ. ಅಂತ್ಯ ಸಂಸ್ಕಾರವು ಪದ್ಧತಿಗಳನ್ನು ಮತ್ತು ನಿಯಮಗಳನ್ನು ಒಳಗೊಂಡಿದೆ. ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ಶಾಂತಿಯನ್ನು ಮತ್ತು ಮೋಕ್ಷವನ್ನು ಕರುಣಿಸಲು ಇದೊಂದು ಕ್ರಿಯೆಯಾಗಿದೆ. ಅಷ್ಟು ಮಾತ್ರವಲ್ಲ, ಈ ವಿಧಿವಿಧಾನಗಳು ಸತ್ತ ವ್ಯಕ್ತಿಯ ಆತ್ಮವನ್ನು ಸ್ವರ್ಗದತ್ತ ಕೊಂಡೊಯ್ಯುತ್ತದೆ. ಇನ್ನು ಕೆಲವು ಸಮುದಾಯಗಳಲ್ಲಿ ಸತ್ತ ವ್ಯಕ್ತಿಯ ದೇಹವನ್ನು ಗೋರಿಯಲ್ಲಿಟ್ಟು ಗೌರವವನ್ನು ಸೂಚಿಸಲಾಗುತ್ತದೆ. ಅಂತ್ಯ ಸಂಸ್ಕಾರಕ್ಕೆ ಹಿಂದೂ ಧರ್ಮದಲ್ಲಿ ತನ್ನದೇ ಆದ ಮಹತ್ವವನ್ನು ವಿಧಿವಿಧಾನವನ್ನು ಅನುಸರಿಸಲಾಗುತ್ತದೆ. ಗೌರವಪೂರ್ವಕವಾಗಿ ಮರಣ ಹೊಂದಿದ ವ್ಯಕ್ತಿಗಳ ಆತ್ಮಕ್ಕೆ ಅಂತ್ಯ ಸಂಸ್ಕಾರ ಮಾಡುವುದರಿಂದ ವ್ಯಕ್ತಿಯ ಆತ್ಮವು ಮುಂದಿನ ಜನ್ಮದಲ್ಲಿ ಉತ್ತಮ ಜೀವನವನ್ನು ಪಡೆಯುತ್ತದೆ ಎಂದು ನಂಬಲಾಗಿದೆ. ಜನನದ ಬಳಿಕ ಮರಣ ಇದ್ದೇ ಇದೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಮರಣದ ನಂತರ ಆತ್ಮ ಪಂಚಭೂತದಲ್ಲಿ ಲೀನವಾಗುತ್ತದೆ. ಬಳಿಕ ಅದೇ ಆತ್ಮ ಪುನರ್ಜನ್ಮ ಪಡೆಯುತ್ತದೆ ಎಂದು ಉಲ್ಲೇಖಿಸಲಾಗಿದೆ.